ಸ್ನೇಹಿತರೆ, ನಾಳೆ ಹುಣ್ಣಿಮೆ ದಿವಸ ಮಾಡುವಂಥ ಕೋಜಾಗರ ಲಕ್ಷ್ಮೀ ವ್ರತ ಆಚರಣೆಯನ್ನು ಹೇಳ್ಕೊಡ್ತೀನಿ. ಈ ಕೋಜಾಗರ ಲಕ್ಷ್ಮೀಂದ್ರ ವ್ರತ ಅಂತಲೇ ಹೇಳ್ತಾರೆ. ನಾಳೆ ದಿವಸ ಲಕ್ಷ್ಮಿ ಮತ್ತು ಇಂದ್ರನ ಪೂಜೆ ಮಾಡೋದ್ರಿಂದ ಧನ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ ಈ ವ್ರತವನ್ನು ಆಚರಣೆ ನಾಳೆ ಗ್ರಹಣ ಇದ್ದರೂ ಸಹಿತ 3:20 ಮಧ್ಯಾಹ್ನ ಸಮಯದಲ್ಲಿ 3:20 ನೀವು ಯಾವುದೇ ಪೂಜೆಯನ್ನು ಸಹ, ಹುಣ್ಣಿಮೆಯ ಪೂಜೆ ಆಗಿರ್ಬೋದು ಅಥವಾ ನಿಮ್ಮ ಮಾಡುವಂಥ ಶನಿವಾರ ಪೂಜೆ ಆಗಿರ್ಬೋದು, ಯಾವುದೇ ಪೂಜೆ ಆಗಿರ್ಬೋದು, 3:20 ಎಲ್ಲ ರೀತಿಯ ಪೂಜೆಗಳನ್ನು ಮಾಡಲಿಕ್ಕೆ ಬರ್ತದೆ. ಆ ಪೂಜೆ 3:20 ಪೂಜೆ ಆಗಬೇಕು, ನೈವೇದ್ಯ ಆಗಬೇಕು, ಆಮೇಲೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ನಾಳೆ ವಿಶೇಷವಾಗಿ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದರೆ ಈ ಲಕ್ಷ್ಮೀ ವ್ರತಕ್ಕೆ ಮುಹೂರ್ತವನ್ನು ಕೊಟ್ಟು ಬಿಡ್ತೀನಿ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ. ಇನ್ನು ನಾಳೆ ವಿಶೇಷತೆ ಏನು ಅಂದರೆ, ಶನಿವಾರ ಹುಣ್ಣಿಮೆ, ರೇವತಿ ನಕ್ಷತ್ರ ಪ್ರಾಪ್ತಿ ಆಗ್ಲಿಕ್ಕಂದ್ರೆ ವರಾಹ ಸ್ವಾಮಿ ಅನುಗ್ರಹ ಸಿಗ್ತದೆ. ಅದಕ್ಕಾಗಿ ನಾಳೆ ಶುಕ್ಲ ಪಕ್ಷದ ಪೌರ್ಣಿಮಾ ತಿಥಿಯಲ್ಲಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ನಮಗೆ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಅಂತಂದರೆ, ಮೊದಲೇದಾಗಿ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:58 5:40 ಬ್ರಾಹ್ಮಿ ಮುಹೂರ್ತ, ಅದು ವಿಶೇಷ ಮುಹೂರ್ತ ಅಂತ ಹೇಳ್ತೀವಿ. ಎರಡನೇ ವಿಶೇಷ ಯೋಗ ಅಂದರೆ 7:57 9:22 ಇದು ವಿಶೇಷ. ಈ ಸಮಯದಲ್ಲಿ ಪೂಜೆ ನೈವೇದ್ಯವನ್ನು ಮಾಡಬಹುದು. ಇನ್ನು ನಂತರ ಮುಹೂರ್ತದಲ್ಲಿ ನಮಗೆ ರೇವತಿ ನಕ್ಷತ್ರ ಇರುವುದಿಲ್ಲ, ಅಶ್ವಿನಿ ನಕ್ಷತ್ರ ಪ್ರಾಪ್ತಿ ಆಗಿಬಿಟ್ಟಿರ್ತದೆ. ಅಮೃತ ಕಾಲ ಅಂತ ಹೇಳ್ತೀವಿ. 11:10 12:40 ಇದು ಕೂಡ ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಆದರೆ ಆ ಸಮಯದಲ್ಲಿ ಅಶ್ವಿನಿ ನಕ್ಷತ್ರ ನಮಗೆ ಪ್ರಾಪ್ತಿಯಾಗಿರ್ತದೆ. ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಮಧ್ಯಾಹ್ನ ಕೂಡ ಒಂದು ವಿಶೇಷವಾದ ಯೋಗದ ಅದನ್ನು ಕೂಡ ಕೊಡ್ತೀನಿ. 2:50 3:17 ಇದು ಕೂಡ ಇಷ್ಟರಲ್ಲೇ ಪೂಜೆ ಮುಗಿಬೇಕು. ಇನ್ನು ವಿಸರ್ಜನಾ ಕ್ರಮವನ್ನು ಯಾವ ರೀತಿ ಮಾಡಬೇಕು, ಸತ್ಯನಾರಾಯಣ ಪೂಜೆ ಮಾಡಿದರೆ ವಿಸರ್ಜನಾ ಕ್ರಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಮಾರನೇ ದಿವಸ ವಿಸರ್ಜನಾ ಕ್ರಮವನ್ನು ಮಾಡಬಹುದು, ತಪ್ಪೇನೂ ಇಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನೀವು ಪೂರ್ವಜರಿಂದ ಬಂದು ನೀವು ವೇದ ಮಂತ್ರಗಳನ್ನ ಹೇಳ್ತಾ ದೇವರಿಗೆ ಅಭಿಷೇಕವನ್ನೆಲ್ಲ ಮಾಡ್ತೀನಿ ಅಂದರೆ ಮಧ್ಯರಾತ್ರಿಯಲ್ಲಿ ಮಾಡಬೇಕಾಗ್ತದೆ. ಅದು ನಿಮ್ಮ ಗೊತ್ತಿದ್ದರೆ ಮಾತ್ರ ಮಾಡಿರಿ, ಇಲ್ಲದಿದ್ದರೆ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ನಾಳೆ ಆಚರಿಸುವಂಥ ಕೋಜಾಗರ ವ್ರತ ಲಕ್ಷ್ಮೀ ಪೂಜೆ ಅಂತಂದರೆ, ಈ ಒಂದೇ ಕಾರ್ತಿಕ ಮಾಸದಲ್ಲಿ 3 ಪೂಜೆಗಳು ಬರ್ತದೆ ಲಕ್ಷ್ಮೀ ಪೂಜೆ. ಮೊದಲನೇದು ಈ ಲಕ್ಷ್ಮೀಂದ್ರ ಪೂಜೆ ಅಂತ ಹೇಳ್ತೀವಿ, ಈಗ ಮಾಡ್ತಾ ಇರೋದು ಲಕ್ಷ್ಮೀಂದ್ರ ಪೂಜೆ. ಎರಡನೇದು ಧನಲಕ್ಷ್ಮಿ ಪೂಜೆ, ಮುಂದೆ ಅಮಾವಾಸ್ಯೆ ಅಥವಾ ಪಾಡ್ಯ ದಿವಸ ಮಾಡುವಂಥ ಮಹಾಲಕ್ಷ್ಮಿ ಪೂಜೆ. ಈ 3 ಲಕ್ಷ್ಮೀ ಪೂಜೆಗಳು ಮನುಷ್ಯನಿಗೆ ದಾರಿದ್ರ್ಯವನ್ನು ಕಳೀಲಿಕ್ಕೆ ಬರ್ತದೆ. ಅದಕ್ಕಾಗಿ ಸಾಲಾಗಿ 3 ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಧನ ಪ್ರಾಪ್ತಿ. ಈಗಾಗಲೇ ಹೋದ ವರ್ಷ ಹೇಳ್ಕೊಟ್ಟಿದ್ದೆ, ಈ ವರ್ಷವೂ ಯಾಕೆ ಹೇಳಿಲ್ಲ ಅಂಥೇಳಿ ಭಾಳ ಜನರು ಪ್ರಶ್ನೆಯನ್ನು ಕೇಳಿರಿ. ಅದಕ್ಕಾಗಿ ಇರುವಂಥ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಈಗಾಗಲೇ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ. ಆ ಸಮಯದಲ್ಲಿ ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕಲಶ ಸ್ಥಾಪನೆಯನ್ನು ಮಾಡಬೇಕು. ಕಲಶ ಸ್ಥಾಪನೆಯನ್ನು ಮಾಡಿ ರಂಗವಲ್ಲಿಯನ್ನೆಲ್ಲ ಹಾಕಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮಮ ಗೃಹೇ ದಾರಿದ್ರ್ಯ ನಿವಾರಣಾರ್ಥ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಅಶ್ವಯುಜ ಪೌರ್ಣಿಮೆ ನಿಮಿತ್ತ ಕೋಜಾಗರ ಮಹಾಲಕ್ಷ್ಮಿ ಸಹಿತ ಇಂದ್ರ ದೇವತಾ ಪೂಜನಂಚ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಂತರ ಗಣಪತಿಗೆ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಳ್ಬೇಕು. ನಮಸ್ತೆ ಸರ್ವದೇವಾನಾಂ ವರದಾಸಿ ಹರಿಪ್ರಿಯೆ ಯಾ ಗತಿಸ್ತ್ವಂ ಪ್ರಪನ್ನಾನಾಂ ಸಾ ಮೇ ಭೂಯಾತ್ ಅರ್ಚನಾತ್ ಅಂತ ಹೇಳಿ ನಮಸ್ಕಾರ ಮಾಡಿ, ಜೊತೆಗೆ ಇಂದ್ರನಿಗೂ ಕೂಡ ಒಂದು ನಮ್ಮ ಮಂತ್ರ ಇರ್ತದೆ, ಇಂದ್ರನಿಗೂ ನಮಸ್ಕಾರ ಮಾಡಿ ಚತುರ್ದಂತ ಸಮಾರೂಢೋ ವಜ್ರಪಾಣಿ ಪುರಂದರ ಶಚಿಪತಿಷ್ಠ ದ್ಯಾತವ್ಯೋ ನಾನಾಭರಣಭೂಷಿತ ಅಂಥೇಳಿ ಲಕ್ಷ್ಮೀ ಸಹಿತ ಇಂದ್ರ ದೇವತಾಭ್ಯೋ ನಮಃ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪ್ಯಾಮಿ ಅಂಥೇಳಿ ಲಕ್ಷ್ಮೀ ಸಹಿತ ಇಂದ್ರನನ್ನು ಆಹ್ವಾನ ಮಾಡ್ಕೊಳ್ಬೇಕು. ಕಲಶ ಏನಿಟ್ಟಿರ್ತಿರಲ್ಲ ಅದಕ್ಕೆ ಅಕ್ಷತೆಯನ್ನು ಹಾಕಿ ಇಂದ್ರ ದೇವತಾಭ್ಯ ಲಕ್ಷ್ಮೀ ಸಹಿತ ಇಂದ್ರ ದೇವತಾಭ್ಯನ್ಮ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪ್ಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪ್ಯಾಮಿ, ಪಾದಯೋಪಾದ್ಯಂ ಸಮರ್ಪ್ಯಾಮಿ, ಹಸ್ಯೋರ್ಗಿಂ ಮುಖಿ ಆಚಮನ್ಯಂ ಸಮರ್ಪ್ಯಾಮಿ ಅಂತೇಳಿ ಮತ್ತು 20+2 ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. 20+2 ಗೆಜ್ಜೆ ವಸ್ತ್ರ ಇರಿಸಬೇಕು. ಹೂ ಮಾಲೆ ಎಲ್ಲವನ್ನ ಇರಿಸಬೇಕು. ಲಕ್ಷ್ಮೀ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಸಾಧ್ಯ ಆದರೆ ಹಾಕಿರ್ತೀನಿ. ಆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ ಹೂಗಳನ್ನು ಇರಿಸಬೇಕು. ನಂತರ ನಾನಾ ಥರದ ಹೂಗಳನ್ನ ಇರಿಸಿದ ಮೇಲೆ ಆಕೆಗೆ ಎಳನೀರು ನೈವೇದ್ಯ ಇರ್ತದೆ ಮತ್ತು ಮೊಸರು ಅವಲಕ್ಕಿ
ಕೊಬ್ಬರಿ ತೆಂಗಿನಕಾಯಿ ಒಡೆದು ಅದನ್ನು ಹೆರಿಬೇಕು. ಅದಕ್ಕೆ ಅವಲಕ್ಕಿ, ಬೆಲ್ಲ, ತುಪ್ಪವನ್ನೆಲ್ಲ ಸೇರಿಸಿ ಅದನ್ನು ನೈವೇದ್ಯವನ್ನು ಮಾಡಬೇಕು. ಜೊತೆಗೆ ಎಳನೀರು ನೈವೇದ್ಯವನ್ನು ಮಾಡಬೇಕು. ನಂತರ ಆರತಿ, ಪ್ರದಕ್ಷಿಣೆ, ನಮಸ್ಕಾರವನ್ನು ಎಲ್ಲ ಮಾಡಿದ ಮೇಲೆ ಕಥೆಯನ್ನು ಹೇಳ್ತೀನಿ, ಆ ಕಥೆಯನ್ನು ಕೇಳ್ರಿ. ಇದು ಸನತ್ ಕುಮಾರ ಸಂಹಿತೆಯಲ್ಲಿ ಪ್ರಾಪ್ತಿಯಾಗಿದೆ. ಈ ಒಂದು ಸಂಹಿತೆಯಲ್ಲಿ ಹೇಳ್ತಾರೆ, ಈ ಒಂದು ಕೋಜಾಗೌರಿ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಮನುಷ್ಯನಿಗೆ ದಾರಿದ್ರ್ಯ ಯಾವ ರೀತಿ ದೂರ ಆಗ್ತದ ಅನ್ನೋದಕ್ಕೆ ಈ ವ್ರತಾಚರಣೆ ಕೊಟ್ಟು ಸನತ್ ಕುಮಾರ ಸಂಹಿತೆಯಲ್ಲಿ ವಾಲ್ಮೀಕಿ ಋಷಿಗಳು ಒಂದು ದೃಷ್ಟಾಂತದ ಮೂಲಕ ಒಂದು ತಮ್ಮ ಶಿಷ್ಯರಿಗೆ ಕೋಜಾಗೌರಿ ವ್ರತದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಮಗಧ ದೇಶದಲ್ಲಿ ವಲಿತ ಅನ್ನುವ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅವನ ಹೆಸರು ವಲಿತ ಅಂಥೇಳಿ. ಆತ ಭಾಳ ವಿದ್ಯೆ ಇದ್ದರೂ ಸಹ ಆತನಿಗೆ ಭಾಳನೇ ಬಡತನ ಇರ್ತದೆ. ತಿನ್ನಲಿಕ್ಕೆ ಉಣ್ಲಿಕ್ಕೆ ಗತಿ ಇಲ್ಲದಷ್ಟು ಬಡತನ ಇರ್ತದೆ. ಅದೇ ಕಾರಣಕ್ಕೆ ಆತನ ಹೆಂಡತಿಗೂ ಸಾಕಾಗ್ಬಿಟ್ಟಿರ್ತದೆ. ಚಿಕ್ಕ ಚಿಕ್ಕ ವಿಷಯ ಬಂದರೂ ಸಹಿತ ನಿನ್ನ ವಿದ್ಯೆ ತೊಗೊಂಡು ನನಗೇನು ಮಾಡೋದು, ನಿನ್ನ ಹತ್ರ ಒಂದು ದುಡ್ಡಿಲ್ಲ, ಏನಿಲ್ಲ ಅಂಥೇಳಿ ಅವನಿಗೆ ಚುಚ್ಚು ಮಾತಾಡ್ತಿರ್ತಾಳೆ. ಆಕೆಗೂ ಕೂಡ ಈ ಒಂದು ದಾರಿದ್ರ್ಯದಿಂದ ಬೇಸತ್ತು ಹೋಗ್ಬಿಟ್ಟಿರ್ತದೆ. ಆಗ ಒಂದು ದಿವಸ ಏನು ಮಾಡ್ತಾಳೆ ಅಂದರೆ, ಆಕೆಗೆ ಯಾವುದೋ ವಿಷಯಕ್ಕೆ ಗಂಡನ ಮೇಲೆ ಬಹಳ ಸಿಟ್ಟು ಬರ್ತದೆ. ಆಗ ಆತನ ಮನೆಯಲ್ಲಿ ಶ್ರಾದ್ದ ನಡೆದಿರ್ತದೆ. ಅವ ಪಿಂಡಕ್ಕೆ ಸಮರ್ಪಿಸಬೇಕಾಗಿದ್ದಂಥ ಅನ್ನವನ್ನು ಮಾಡಿ ಇಟ್ಕೊಂಡಿರ್ತಾನೆ. ಆಕೆ ಸಿಟ್ಟು ಬಂದೇನು ಮಾಡ್ತಾ ಆ ಅನ್ನವನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಎಸೆದ್ಬಿಡ್ತಾಳೆ. ಆಗ ಇದರಿಂದ ಮನಸ್ಸು ನೊಂದುಕೊಂಡಂಥ ವಲಿತ ಬ್ರಾಹ್ಮಣ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಅಡವಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾಗಕನ್ನಿಕೆಯರು ಅವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಕೋಜಾಗರ ವ್ರತ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಆಗ ಆತ ದೂರದಿಂದ ಇವರು ಮಾಡುತ್ತಾ ಇರುವಂಥ ಎಲ್ಲ ಪೂಜೆಯನ್ನು ನೋಡ್ತಾನೆ. ಈ ಕೋಜಾಗೌರಿ ವ್ರತಕ್ಕೆ ಇನ್ನೊಂದೇನೆಂದರೆ, ಆಟವನ್ನು ಆಡ್ತೀವಿ. ಪಗಡಿ ಆಟವನ್ನು ಆಡೋದು ಬಹಳ ಶ್ರೇಷ್ಠ ನಾಳೆ ದಿವಸ ಅಂಥೇಳಿ. ಎಷ್ಟು ಹೊತ್ತು ಪಗಡೆಯನ್ನು ಆಡ್ತಾರೋ ಅಷ್ಟು ಹೊತ್ತು ಆ ಗೌರಿಗೆ ಬಹಳನೇ ಪ್ರೀತಿ ಅಂತ. ಇನ್ನೊಂದು ಪ್ರತೀತಿ ಏನೇ ಅಂದರೆ, ಅಶ್ವಿನಿ ಪೌರ್ಣಿಮಾ ದಿವಸ ಈ ಮಹಾಲಕ್ಷ್ಮಿ ಆಕಾಶ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಾಳಂತೆ. ಯಾರ ಮನೆಯಲ್ಲಿ ರಾತ್ರಿ ಎಲ್ಲ ಎಚ್ಚರವಿದ್ದು ಈ ಪಗಡೆ ಆಟವನ್ನು ಆಡ್ತಾರೋ ಅವರಿಗೆ ವರವನ್ನು ಕೊಡ್ತಾಳೆ ಅಂಥೇಳಿ ಇದೊಂದು ಪ್ರತೀತಿ. ಈಗಲೂ ಸಹ ಹಾಗೇ ಆಗ್ತದೆ. ಆ ರಾತ್ರಿ ಇವರೆಲ್ಲ ಆಟವನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣನನ್ನು ನೋಡ್ತಾರೆ. ಅವನಿಗೂ ಸಹ ಅವ್ರು ಕರೀತಾರೆ ಆಟವನ್ನು ಆಡಲಿಕ್ಕೆ ಬಾ ಅಂಥೇಳಿ. ಆಗ ಅವನು ಅವರೊಂದಿಗೆ ಆಟವನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಆಕಾಶ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಆ ದಿನ ಆ ವಲಿತ ಬಡಬ್ರಾಹ್ಮಣ ಕೂಡ ತನಗೆ ತಿಳಿಯದಂತೆ ಜಾಗರಣೆಯನ್ನು ಮಾಡಿಬಿಡ್ತಾನೆ. ಅವ್ರ ಜೊತೆ ಆಟ ಆಡ್ತಾ ರಾತ್ರಿಯನ್ನು ಕಳೆದ್ಬಿಡ್ತಾನೆ. ಅದರ ಫಲವಾಗಿ ಮಹಾಲಕ್ಷ್ಮಿಗೆ ಅವನು ಪ್ರೀತನಾಗ್ಬಿಡ್ತಾನೆ. ಆಗ ನಾಗಕನ್ನಿಕೆಯರು ಅವನಿಗೆ ಹೇಳ್ತಾರೆ, ನೀನು ಈ ಕೋಜಾಗರ ಗೌರಿ ವ್ರತವನ್ನು ಪೂಜೆಯನ್ನು ನೋಡಿದಿ, ಆಟವನ್ನು ಆಡಿದಿ, ಅದಕ್ಕಾಗಿ ನಾವೆಲ್ಲರೂ ನಿಮಗೆ ವರವನ್ನು ಕೊಡ್ತೇವೆ. ಅಲ್ಲದೆ ಬಹಳ ಸಂಪತ್ತನ್ನು ಕೊಟ್ಟು ಆತನನ್ನು ಕೊಟ್ಟು ಕಳಿಸ್ತಾರೆ. ಮಹಾಲಕ್ಷ್ಮಿ ಒಂದು ಕೃಪೆಯಿಂದ ಇದೆಲ್ಲವೂ ಸಾಧ್ಯ ಆಗ್ತದೆ ಅಂಥೇಳಿ ಅಪಾರವಾದ ಧನ ಸಂಪತ್ತನ್ನು ತೆಗೆದುಕೊಂಡು ಬರ್ತಾನೆ. ಆಗ ಅವನ ಪತ್ನಿಯೂ ಕೂಡ ಸಂತೋಷದಿಂದ ಈ ವ್ರತವನ್ನು ನಾನೂ ಕೂಡ ಆಚರಣೆಯನ್ನು ಮಾಡ್ತೇನೆ ಅಂಥೇಳಿ ವರ್ಷ ಈ ಒಂದು ಆಚರಣೆಯನ್ನು ಮಾಡಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರಳಾಗ್ತಾಳೆ ಅಂಥೇಳಿ. ಈ ದಿನ ಇನ್ನೊಂದು ವಿಶೇಷತೆ ಅಂದರೆ ಏನು, ನಾಳೆ ಆದರೆ ಗ್ರಹಣ ಇರೋದರಿಂದ ಮಾಡಲಿಕ್ಕೆ ಹೋಗಬೇಡ್ರಿ. ಆದರೂ ಸಹ ನಾಳೆ ದಿವಸ ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂದರೆ, ರಾತ್ರಿ ವೇಳೆ ಚಂದ್ರೋದಯ ಸಮಯಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಹಾಕಿ ಅದನ್ನು ಚಂದ್ರನ ಒಂದು ಬಿಂಬ ಬೀಳಬೇಕು ಅಂಥೇಳಿ ಮೇಲೆ ಹೋಗಿ ಅಟ್ಟದ ಮೇಲೆ ಹೋಗಿ ಆ ಒಂದು ಅಟ್ಟದ ಮೇಲೆ ಚಂದ್ರನ ಬಿಂಬ ಕಾಣಿಸ್ಬೇಕು ಅಂತ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಹಾಕಿ ಅದನ್ನು ಇಡ್ತಿದ್ವಿ. ಅದರಲ್ಲಿ ಚಂದ್ರ ಬಿಂಬನ ದರ್ಶನ ಮಾಡಿದ ಮೇಲೆ ಚಂದ್ರನ ಪ್ರಾರ್ಥನೆಯನ್ನು ಮಾಡಿ ಆ ಹಾಲನ್ನು ತೊಗೊಂಡು ಬಂದು ಮನೆ ಮಂದಿ ಎಲ್ಲ ಕುಡಿದ್ರೆ ಅವರಿಗೆ ವಿಶೇಷವಾದ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಒಂದು ಪ್ರತೀತಿ. ಇದನ್ನು ಉತ್ತರ ಪ್ರದೇಶದಲ್ಲಿ ಬಹಳನೇ ವಿಶೇಷವಾಗಿ ಕೋಜಾಗರ ವ್ರತ ಅಂತ ಆಚರಣೆಯನ್ನು ಮಾಡ್ತಾರೆ. ಚಂದ್ರನ ಸಾರಂಗಿಯಲ್ಲಿ ಚಂದ್ರನ ನೋಡಿಯೇ ಚಂದ್ರ ಕಂಡ ಮೇಲೇ ಅವರು ಬೆಳಗ್ಗೆಯಿಂದ ಉಪವಾಸ ಮಾಡಿ ರಾತ್ರಿ ಸಮಯದಲ್ಲಿ ಚಂದ್ರನ ನೋಡಿಯೇ ಊಟವನ್ನು ಮಾಡ್ತಾರೆ. ದಿನ ವಿಶೇಷವಾಗಿ ನಾಳೆಯ ದಿವಸ ವಿಶೇಷವಾಗಿ ಎಷ್ಟು ತರಹದ ಸಿಹಿ ಪದಾರ್ಥಗಳು ಬೇಕೋ ಅಷ್ಟೆಲ್ಲವನ್ನು ನೈವೇದ್ಯ ಮಾಡ್ತಾರೆ. ಯಾವಾಗ ಚಂದ್ರ ಉದಯ ಆಗ್ತಾನೋ ಆಗ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ತಾರೆ, ಹೆಚ್ಚಾಗಿ ಆ ಕಡೆ ಭಾಗದಲ್ಲಿ. ಆದರೆ ನಮ್ಮ ಕಡೆ ಏನಾದ ಬೆಳಗ್ಗೆ ಹಾಕಿ ಎಳನೀರು ಮತ್ತು
ಈ ಒಂದು ಅವಲಕ್ಕಿ, ತುಪ್ಪ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ನೈವೇದ್ಯವನ್ನು ಮಾಡ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ಒಂದೊಂದು ಕಡೆ ಒಂದೊಂದು ಆಚರಣೆ ಇರ್ತದೆ. ಇನ್ನು ಕೆಲವು ಕಡೆ ಉಪವಾಸ ಕೂಡ ಇರ್ತದೆ. ಉಪವಾಸ ನಿಮ್ಗೆ ಆದರೆ ಮಾಡ್ಬೋದು, ಇಲ್ಲದಿದ್ದರೆ ಪೂಜೆಯನ್ನು ಮಾಡಿ ನೀವು ಊಟವನ್ನು ಅಥವಾ ಅವಲಕ್ಕಿ ಅದೇನು ನೈವೇದ್ಯ ಮಾಡಿರ್ತೀರಲ್ಲ ಅವಲಕ್ಕಿ, ಬೆಲ್ಲ, ತುಪ್ಪ ಎಲ್ಲ ಅದನ್ನು ಕೂಡ ತಿನ್ನಬಹುದು. ಇನ್ನು ಈ ಕಲಶ ವಿಸರ್ಜನೆಯನ್ನು ಮಾರನೇ ದಿವಸ ಅಂದರೆ ರವಿವಾರ ಬೆಳಿಗ್ಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಉಟ್ಕೊಂಡು ಬಂದು ಆವಾಗ ಕೂಡ ಈ ಕಲಶ ವಿಸರ್ಜನೆಯನ್ನು ಮಾಡಬಹುದು. ಈಗಾಗಲೇ ವಿಸರ್ಜನೆ ಕ್ರಮವನ್ನು ಹೇಳ್ಕೊಟ್ಟಿರಿ, ಅದೇ ರೀತಿಯಾಗಿ ವಿಸರ್ಜನೆ ಕ್ರಮವನ್ನು ಪಾಲಿಸಬೇಕು. ಇನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.